ಭಾಗವಹಿಸಿರುವಂಥ ನಮ್ಮೆಲ್ಲ ಶಾಲೆಗಳ ವಿದ್ಯಾರ್ಥಿ ಕ್ರೀಡಾಪಟುಗಳಿಗೆ, ಶಿಕ್ಷಕ ಬಂಧುಗಳಿಗೆ, ಎಲ್ಲ ಅತಿಥಿಗಳನ್ನು ಕೂಡ ಆತ್ಮೀಯವಾಗಿ ಒಂದು ಪ್ರೌಢಶಾಲಾ ವಿಭಾಗದ ಹೋಬಳಿ ಮಟ್ಟದ ವಲಯ ಮಟ್ಟದ ಈ ಒಂದು ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ನಮ್ಮೆಲ್ಲ ಅತಿಥಿಗಳು ಈಗಾಗಲೇ ಗೌರವ ವಂದನೆ ಸ್ವೀಕಾರ ಮಾಡಲಿಕ್ಕಾಗಿ ನಮ್ಮ ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ಗೌರವ ವಂದನೆಯನ್ನು ಸ್ವೀಕಾರ ಮಾಡಲಿಕ್ಕಾಗಿ ನಮ್ಮ ಜಿಲ್ಲಾ ಪಂಚಾಯತಿಯ ಸದಸ್ಯೆಯಾಗಿರುವಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು ಕಾಣ್ತಿಲ್ಲ ನೀವು ಹೆಬ್ಬರ್ ಸರ್, ಮಂಗಳೂರು ದಕ್ಷಿಣದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ವಿಷ್ಣು ಹೆಬ್ಬರ್ ಸರ್ ಅವರು. ದಯವಿಟ್ಟು ತಾವು Athletes, attention! By the left, quick march! ಸೈಂಟ್ ಜೋಸೆಫ್ ಜಾಯ್ಲೆಂಡ್ ಮಂಡ್ಯದ ಹೈಸ್ಕೂಲ್ ಕೋಟೆಗ ಸೈನ್ಸ್ ಸೆಲೆಕ್ಷನ್ ಚೇರ್ಮನ್ ಅವರು, ಸೈನ್ಸ್ ಸೆಲೆಕ್ಷನ್ ಚೇರ್ಮನ್ ಅವರು, ಸೈನ್ಸ್ ಸೆಲೆಕ್ಷನ್ ಕನ್ನಡ ಮಾಧ್ಯಮ ಚೇರ್ಮನ್ ಅವರು,
ಧ್ವಜಾರೋಹಣವನ್ನು ಈಗಾಗಲೇ ನಾವು ನಿರ್ವಹಿಸ್ತೇವೆ. ನಮ್ಮೆಲ್ಲ ಅತಿಥಿಗಳು ವೇದಿಕೆಗೆ ಬಂದು ಆಸೀನರಾಗಬೇಕು. ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ನಿಟಿಲ ನೇತ್ರನೆ ಗೌರಿಸುತನೆ ನಾಗಭೂಷಣ ಪ್ರಿಯನೇ ತಟಿಲ ತಾಂಗಿತ ಕೋಮಲಾಂಗನೆ ಕರ್ಣಕುಂಡಲ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಕೂಕ್ಷಿ ಮಹಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿ ಪುರಂದರ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ಮುಂಜಾನೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಬೋಳಾರ ಮಂಗಳೂರು ಮತ್ತು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಡೆಯುವಂತಹ ಬಾಲಕ ಬಾಲಕಿಯರ ಉಳ್ಳಾಲ ಹೋಬಳಿ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟ ಈಗಾಗಲೇ ಪಥಸಂಚಲನ ಮೂಲಕ ಆರಂಭವಾಗಿದೆ. ಇಂದಿನ ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮದ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ನಮ್ಮ ಹಾರ್ದಿಕ ಸ್ವಾಗತ. ಹಾಗೆ ಇಂದು ದೀಪವನ್ನು ಬೆಳಗಲಿರುವ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಕೋಶಾಧಿಕಾರಿ ರತ್ನ ಎಜುಕೇಶನ್ ಟ್ರಸ್ಟ್ ದೇರ್ಲಕಟ್ಟೆ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆ ಇದರ ಅಧ್ಯಕ್ಷರಾದ ರೋಟರಿಯನ್ ರವಿಶಂಕರ್ ರಾವ್ ಅಧ್ಯಕ್ಷರು ರೋಟರಿ ಕ್ಲಬ್ ದೇರ್ಲಕಟ್ಟೆ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಡಾಕ್ಟರ್ ಕಿಶೋರ್ ಕುಮಾರ್ ನಿರ್ದೇಶಕರು ದೈಹಿಕ ಶಿಕ್ಷಕ ವಿಭಾಗ ಮಂಗಳೂರು ವಿಶ್ವವಿದ್ಯಾಲಯ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತಗಳು. ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಇಲ್ಲಿರುವಂತಹ ವಿಷ್ಣು ನಾರಾಯಣ್ ಹೆಬ್ಬಾರ್ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಶ್ರೀ ತ್ಯಾಗಂ ಹರೇಕಳ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಇವರಿಗೂ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಕೊಣಾಜೆ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ನಜರ್ ಪಟ್ಟೂರಿ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ಶ್ರೀ ರಾಜೀವ್ ನಾಯ್ಕ್ ಕಾರ್ಯದರ್ಶಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ಶ್ರೀ ಮೋಹನ್ ಶಿರ್ಲಾಲ್ ಅಧ್ಯಕ್ಷರು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ಶ್ರೀ ಗಣೇಶ್ ಕುಲಾಲ್ ಕಾರ್ಯದರ್ಶಿ ಗ್ರೇಡ್ 2 ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ನಯೀಂ ಹಮೀದ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಇಲ್ಲಿ ಬಂದಂತ ಎಲ್ಲ ಶಾಲೆಯ ಶಿಕ್ಷಕರು ಮಕ್ಕಳು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಮಾಧ್ಯಮ ವರ್ಗದವರಿಗೂ ಹಾಗೂ ಮಂಜನಾಡಿ ಶಾಲೆಯ ಡ್ರಮ್ ಸೆಟ್ ವಿಭಾಗದ ಎಲ್ಲ ಶಿಕ್ಷಕರಿಗೂ ಹಾಗೂ ಇವತ್ತು ಈ ಗ್ರೌಂಡ್ ಅನ್ನು ನೀಡಿದಂತ ವಿಶ್ವವಿದ್ಯಾಲಯ ಎಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಸೌಮ್ಯ ಶೆಟ್ಟಿ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಡ್ಡೆ ಇವರು ಶಾಲೆ ಹೊದಿಸಿ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಅವರಲ್ಲಿ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಅವರಿಗೆ ಪ್ರೀತಿಯ ಸ್ವಾಗತ. ನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರಿಗೆ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಅವರು ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ನಜರ್ ಶಾ ಪಟ್ಟೂರಿ ಅಧ್ಯಕ್ಷರು ಕೊಣಜೆ ಗ್ರಾಮ ಪಂಚಾಯತಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ.
ಶಾಲೆ ಹೊದಿಸಿ ಪುಷ್ಪವನ್ನು ನೀಡಿ ಸ್ವಾಗತ. ರೋಟರಿಯನ್ ಡಾಕ್ಟರ್ ರವಿಶಂಕರ್ ರಾವ್ ಅಧ್ಯಕ್ಷರು, ರೋಟರಿ ಕ್ಲಬ್ ದೇವನಕಟ್ಟೆ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಿಂದ ಪ್ರೀತಿಯ ಸ್ವಾಗತ. ಅದೇ ರೀತಿ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ, ನಿರ್ದೇಶಕರು, ದೈಹಿಕ ಶಿಕ್ಷಣ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ನಮ್ಮ ವಿಶ್ವಸಂಸ್ಥೆಯ ಅಧ್ಯಕ್ಷರಿಂದ ಪ್ರೀತಿಯ ಸ್ವಾಗತ. ಶ್ರೀ ವಿಷ್ಣುನಾರಾಯಣ ಹೆಬ್ಬಾರ್, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಇವರಿಗೆ ಶಾಲೆ ಹೊದಿಸಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀ ಪ್ರಗನ್ ಹರೇಕಳ ಅಧ್ಯಕ್ಷರು, ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ಇವರಿಗೆ ಪ್ರೀತಿಯ ಸ್ವಾಗತ. ಶ್ರೀ ಮೋಹನ್ ಸಿನ್ನರ್ ಅಧ್ಯಕ್ಷರು, ಗ್ರೇಡ್ 2 ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ಇವರಿಗೂ ಪ್ರೀತಿಯ ಸ್ವಾಗತ. ಶ್ರೀ ರಾಜೀವ್ ನಾಯ್ಕ್, ಕಾರ್ಯದರ್ಶಿ, ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೆ ಮತ್ತೊಮ್ಮೆ ಮನುಷ್ಯನಿಗೆ ಶ್ರೀ ವಿಷ್ಣು ನಾರಾಯಣ ಹೆಬ್ಬಾರ್ ಇವರು ಶಾಲೆ ಹೊದಿಸಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ. ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯಾಗಿರುವಂತಹ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಇವರಿಂದ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ. ಕಾರ್ಯಕ್ರಮದಲ್ಲಿ ಈಗ ಬಣ್ಣದ ಬಲೂನ್ಗಳನ್ನು ಆಕಾಶಕ್ಕೆ ಚಿಮ್ಮುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯುತ್ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಎಲ್ಲ ಅತಿಥಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪಾರಿವಾಳವನ್ನು ಹಾರಿಸಿ ಬಿಡುವುದರ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಶಾಂತಿಯ ಸಂಕೇತವಾದಂತಹ ಪಾರಿವಾಳಗಳು ಆಕಾಶದ ಎತ್ತರಕ್ಕೆ ಚಿಮ್ಮಿ ಈ ಒಂದು ಕ್ರೀಡಾಪಟುಗಳೇ, ಈಗಾಗಲೇ ಮಂಗಳೂರು ದಕ್ಷಿಣ ವಲಯದಲ್ಲಿ ನಾವೆಲ್ಲ ಹೋಬಳಿಯ ಮತ್ತು ತಾಲೂಕಿನ ಪಂದ್ಯಾಟಗಳನ್ನು ಮುಗಿಸಿ 17ನೇ ತಾರೀಕಿನಿಂದ ಕ್ರೀಡಾಕೂಟಗಳನ್ನು ಪ್ರಾರಂಭಿಸಿವಿ. ಇವತ್ತು 2 ಕಡೆಯಲ್ಲಿ ಕ್ರೀಡಾಕೂಟ ನಡೀತಾ ಇದೆ. ಉಳ್ಳಾಲ ಉಳ್ಳಾಲ ಹೋಬಳಿಯಲ್ಲಿ ಒಟ್ಟು 42 ಪ್ರೌಢಶಾಲೆಗಳು ಇವೆ. ಹಾಗೆ 16 ಉನ್ನತೀಕರಿಸಿದ ಶಾಲೆಗಳು ಇದರಲ್ಲಿ ಭಾಗವಹಿಸ್ತವೆ. ಸುಮಾರು 500ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಸಾಮಾನ್ಯ ಪಂದ್ಯಾಟಗಳಲ್ಲಿ ವಿವಿಧ ಕೌಶಲಗಳು ಅಲ್ಲಿ ಪ್ರತಿಭೆಗಳ ಅನಾವರಣವಾದರೆ, ವಿಶೇಷವಾಗಿ ಜಿಗಿತ, ಎಸೆತ ಮತ್ತು ಓಟಗಳಲ್ಲಿ ಒಲಿಂಪಿಕ್ಕಿನ ಧ್ಯೇಯವಾಕ್ಯವಾದಂತಹ ಇನ್ನೂ ಎತ್ತರ, ಇನ್ನೂ ಬಲ, ಇನ್ನೂ ವೇಗ, ಇದರ ದ್ಯೋತಕವಾಗಿ ನಾವು ಎಷ್ಟು ವೇಗದಲ್ಲಿ ಓಡ್ತಾ ಇದ್ದೇವೆ, ಎಷ್ಟು ದೂರ ಎಸಿತಾ ಇದ್ದೇವೆ, ಎಷ್ಟು ದೂರ ಹಾರ್ತಾ ಇದ್ದೇವೆ, ಹೀಗೆ ಈ ರೀತಿಯಾದನ್ನು ಪ್ರದರ್ಶನ ಮಾಡಿಸ್ತಾ ಯಾರು ಅತ್ಯುತ್ತಮರಿದ್ದಾರೆ ಅದನ್ನು ನೋಡೋದಕ್ಕೋಸ್ಕರ ಈ ಕ್ರೀಡಾಕೂಟ ನಡೀತಾ ಇದೆ. ಈ ಒಂದು ಕ್ರೀಡಾಕೂಟವನ್ನು ಉಳ್ಳಾಲ ಪ್ರೌಢಶಾಲೆಗಳನ್ನ ವಿದ್ಯಾರತ್ನ ಪ್ರೌಢಶಾಲೆ ಇದನ್ನು ಸಂಘಟಿಸ್ತಾ ಇದೆ. ಆ ಶಾಲೆಯ ಎಲ್ಲರಿಗೂ ಅಭಿನಂದಿಸ್ತಾ, ನಿಮಗೂ ಕೂಡ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸೊಗಸಾಗಿ ಪ್ರೋತ್ಸಾಹಿಕ ಅವಕಾಶ ಮಾಡಿದಂತಹ ವಿಷ್ಣು ನಾರಾಯಣ ಹೆಬ್ಬಾರ್ ಅವರಿಗೆ ಧನ್ಯವಾದಗಳು. ಇದೀಗ ಕ್ರೀಡಾಕೂಟದ ಮಹತ್ವದ ಒಂದು ಸಂದರ್ಭ. ಕ್ರೀಡಾಪಟುಗಳಿರುವಂತಹ ಪ್ರತಿಭೆಯನ್ನು ಉನ್ನತ ಮಟ್ಟಕ್ಕೆ ಜ್ಯೋತಿಯಂತೆ ಬೆಳಗುವಂತಹ ಒಂದು ನಿಟ್ಟಿನಲ್ಲಿ ಶಾಂತಿಯ ಸೂಚಕವಾಗಿ ವಿದ್ಯಾರತ್ನದ ಆಂಗ್ಲ ಮಾಧ್ಯಮ ಶಾಲೆ ಇದೀಗ ಕ್ರೀಡಾ ಜ್ಯೋತಿಯನ್ನು ಅಂಗನದಲ್ಲಿ ತರುವಂತಹ ಒಂದು ಸಂದರ್ಭ. ಇದೀಗ ಕ್ರೀಡಾ ಜ್ಯೋತಿಯೊಂದಿಗೆ ಕ್ರೀಡಾಪಟುಗಳು ಮೈದಾನದಲ್ಲಿ ಸಿದ್ಧರಿದ್ದಾರೆ. ಕ್ರೀಡಾ ಜ್ಯೋತಿಯ ಆಗಮನ. ಕ್ರೀಡಾ ಜ್ಯೋತಿ ಇದೀಗ ನಮ್ಮ ವೇದಿಕೆಯ ಮುಂಭಾಗದಿಂದ ಪ್ರಾರಂಭಗೊಳ್ತಾ ಇದೆ. ಕ್ರೀಡಾ ಜ್ಯೋತಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ
ಪುಷ್ಪಳೆಯೊಂದಿಗೆ ಕ್ರೀಡಾಜ್ಯೋತಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸ್ತಾ ಇದೆ. ಇಂದಿನ ಕ್ರೀಡಾಜ್ಯೋತಿಯನ್ನು ಸ್ವೀಕರಿಸಲಿಕ್ಕಿರುವವರು ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ, ನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ. ಇವರು ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದಗಳು ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೆ. 19-20ನೇ ಸಾಲಿನ ಉಳ್ಳಾಲ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಶಾಲೆಗೆ, ಊರಿಗೆ, ನಾಡಿಗೆ ಕೀರ್ತಿ ತರುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತೇವೆ. ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥವರು ನಮ್ಮೆಲ್ಲರ ಮಾರ್ಗದರ್ಶಕರು, ಆತ್ಮೀಯ ಸಹೋದರರಾಗಿರುವಂತಹ ವಿದ್ಯಾರತ್ನ ಸಂಸ್ಥೆಗಳ, ಸಮೂಹ ಸಂಸ್ಥೆಗಳ ನಿರ್ದೇಶಕರು ಅಂತಲೇ ಹೇಳ್ಬೋದು. ಶಿಕ್ಷಣದ ಹರಿಕಾರ ಈ ಒಂದು ಪ್ರದೇಶದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಹಳಷ್ಟು ವಿದ್ಯಾಸಂಸ್ಥೆಯ ಮೂಲಕ ಸಂಘಟನೆ ಮತ್ತು ಮಕ್ಕಳ ಪ್ರತಿಭೆಗಳನ್ನು ಅನಾವರಣಗೊಳಿಸುವಲ್ಲಿ ಬಹಳ ಪ್ರಖ್ಯಾತವಾಗಿರುವಂತಹ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಅವರೇ, ಅವರ ಮಾತುಶ್ರೀ ಅವರಿದ್ದಾರೆ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಇವತ್ತು ಬೆಳಗಿನಿಂದ ಸಂಜೆ ತನಕ ನಡೆಯುವಂತಹ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ವಿದ್ಯಾಸಂಸ್ಥೆಗಳು ನಿಮ್ಮಂತಹ ಮಕ್ಕಳಿಗಿಂತ ಸೌಭಾಗ್ಯವನ್ನ ಕೊಡುವಂಥದ್ದು ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಳಿ. ನಾನು ಸೌಮ್ಯಕ್ಕ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೆವು. ಬಹುಶಃ ನಮ್ಮ ಸಮಯದಲ್ಲಿ ಇಂಥ ಅವಕಾಶಗಳು ಸಿಕ್ತಿದ್ರೆ ಇಲ್ಲಿ ವೇದಿಕೆಯಲ್ಲಿರುವಂಥವ್ರು ಖಂಡಿತ ರಾಷ್ಟ್ರ ಅಥವಾ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಕ್ರೀಡಾಪಟುಗಳಾಗಿ ಇವತ್ತು ಕೂಡ ಅವರು ಕೂಡ ಅಭಿನಂದನೆಗಳನ್ನ ಸ್ವೀಕರಿಸುವಂತಹ ಸಂದರ್ಭ ಇರ್ಬೋದು. ನೋಡಿರ್ಬೋದು ಮಕ್ಕಳ, ಇತ್ತೀಚೆಗೆ ಕಾಮನ್ವೆಲ್ತ್ ಅಲ್ಲಿ ನಡೆದಂತಹ ಒಂದು ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 2 ಮುತ್ತು ರತ್ನಗಳು, ಅದು ವಿಶೇಷವಾಗಿ ವಿಶ್ವನಾಥ್ ಅವರು ಮತ್ತು ರತ್ವಿಕ್ ಎಂಬ ಇಬ್ಬರು ಯುವಕರು ಇವತ್ತು ಸಾಧನೆಯನ್ನ ಮಾಡಿದ್ದಾರೆ. ಇಡೀ ವಿಶ್ವವೇ ನಮಗೆ ಹೇಳುವಂತ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಋಣ ಮತ್ತು ಮಣ್ಣಿನ ಮಹಿಮೆ ಎಷ್ಟಿದೆ ಅಂತ ಕಲಿಬಹುದು. ನಾನು ಧ್ವಜವಂದನೆಯನ್ನು ಸ್ವೀಕಾರ ಮಾಡುವಂತಹ ಒಂದು ಪುಣ್ಯವನ್ನ ನನಗೆ ಕೊಟ್ಟರು. ಆ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲರನ್ನ ಗಮನಿಸ್ತಾ ಇದೆ. ಪ್ರತಿಯೊಂದು ಮಗುವಿನ ಮುಖದಲ್ಲಿ ಕಾಣುವಂತಹ ಮುಗ್ಧ ನಗು ಮತ್ತು ಕಾನ್ಫಿಡೆನ್ಸ್. ಯಾವಾಗ ಮನುಷ್ಯನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಎಂಬ ಬೀಜ ತಾನಾಗಿ ಮೊಳಕೆ ಹೊಡೆಯುತ್ತದ, ಅವನು ಯಾವುದೇ ಕಷ್ಟ ಬರಲಿ, ಯಾವುದೇ ಕ್ಲಿಷ್ಟಕರ ಸಂದರ್ಭ ಇರಲಿ, ಯಾರೇ ಏನೇ ಮಾಡಲಿ, ಖಂಡಿತವಾಗಿ ನಿಮ್ಮ ಗುರಿ ತಲುಪುವಲ್ಲಿ ಯಾವುದನ್ನ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ದೃಢ ಸಂಕಲ್ಪವನ್ನ, ವಿಶ್ವಾಸವನ್ನ ನೀವು ತಗೊಂಡು ಮುಂದೆಡೆದ್ರೆ ಕೇವಲ ನಿಮ್ಮ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ನಿಮ್ಮ ಕ್ರೀಡೆ ಮಾತ್ರ ಅಲ್ಲ, ನಿಮ್ಮ ಬದುಕಲ್ಲಿ ಕೂಡ ನೀವು ಸಫಲರಾಗ್ತೀರಾ. 10 ಜನ ಅಲ್ಲ, 100 ಜನ ಅಲ್ಲ, ಇಡೀ ಸಮಾಜ, ಕುಟುಂಬಕ್ಕೆ ನೀವು ಮಾದರಿ ಮತ್ತು ಪ್ರೇರಣೆ ಆಗ್ತೀರಾ ಅಂತ ಹೇಳುತ್ತಾ, ವಿಶೇಷವಾಗಿ ನಡೆಯುವಂತ ಎಲ್ಲ ಕ್ರೀಡೆಗಳಲ್ಲಿ ಮಕ್ಕಳೇ ಗಮನಿಸಿ, ಇವತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಮಾತ್ರ ITBT ಕಂಪನಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಅಂತ ತಿಳ್ಕೊಳ್ಬೇಡಿ. ನಿಮ್ಮಂತಹ ಕ್ರೀಡಾಪಟುಗಳು ಇವತ್ತು ಸಾಧನೆಯನ್ನ ಹೇಗೆ ವಲಯದಿಂದ ಜಿಲ್ಲೆ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮಾಡ್ತೀರಾ, ನಿಮ್ಮ ಜೀವನಕ್ಕೆ ಕೂಡ ಸ್ಫೂರ್ತಿ ಆಗ್ತದೆ, ಜೀವನಕ್ಕೆ ಕೂಡ ಒಂದು ನೆಲೆ ಸಿಗ್ತದೆ ಅಂತ ಹೇಳ್ತಾ, ಇವತ್ತು ನಡೆಯುವಂತ ಎಲ್ಲಾ ಕ್ರೀಡಾಕೂಟಗಳು ಕೂಡ ಸರಾಗವಾಗಿ ಸುಸೂತ್ರವಾಗಿ ನಡೆಯಲಿ ಎಂಬ ಆಶೀರ್ವಾದದೊಂದಿಗೆ ಮತ್ತು ತಮ್ಗೆಲ್ಲರಿಗೂ ಕೂಡ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರತಿ ಸಲ ಹೇಳ್ತೇವೆ, ವೆಲ್ ಬಿಗ್ಯಾನ್ ಇಸ್ ಆಫ್ಟನ್ ಅಂಡ್ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳುತ್ತಾ ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂಬ ಹಾರೈಕೆಯೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ವಿದ್ಯಾರತ್ನ ಸಂಸ್ಥೆಯನ್ನು ಅಭಿನಂದಿಸಲೇಬೇಕು. ಯಾಕಂದ್ರೆ ಇಂತಹ ಹೋಬಳಿ ಮಟ್ಟದ ಒಂದು ಕ್ರೀಡಾಕೂಟವನ್ನು ಅವರು ಬಹಳ ಚೆನ್ನಾಗಿ ಆಯೋಜಿಸಿದ್ದಾರೆ. ಜೊತೆಗೆ ನಿಮ್ಮನ್ನು ಕೂಡ ಅಭಿನಂದಿಸಬೇಕು. ಯಾಕಂದ್ರೆ ನೀವು ಇಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಾ. ಇದು ಬಹಳ ಮುಖ್ಯವಾದ ಅವಕಾಶ ಅಂತ ತಿಳ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದಲ್ಲ ಒಂದು ಇವೆಂಟ್ಸ್ ಬಂದು ಹೋಗ್ತವೆ. ಆದ್ರೆ ಆ ಇವೆಂಟ್ಸ್ ಇದು ಮೂಲ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇದೊಂದು ಅವಕಾಶ. ಏನು ಅವಕಾಶ? ನನ್ನನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ.
ನಿಮ್ಮ ಸಂಸ್ಥೆಗೆ ಕೀರ್ತಿ ತರುವಂಥದ್ದು ಧನಲಕ್ಷ್ಮಿ ಅವರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಆದ್ರೆ ಅದರ ಜೊತೆಗೆ ನೀವು ನಿಮ್ಮಕ್ಕಿಂತ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಬಹಳ ಮುಖ್ಯ. ನಾನು ಇನ್ನೊಬ್ಬನಿಗಿಂತ ಜಾಸ್ತಿ ಓಡಿದೇನೋ ಹಾರಿದೇನೋ ಅದು ಒಂದಾಯ್ತು, ಆದ್ರೆ ಅದರ ಜೊತೆಗೆ ನಾನು ನಿನ್ನಕ್ಕಿಂತ ಇವತ್ತು ಹೆಚ್ಚು ಚೆನ್ನಾಗಿ ಓಡಿದೆನೋ, ನಿನ್ನಕ್ಕಿಂತ ಹೆಚ್ಚು ಇವತ್ತು ಚೆನ್ನಾಗಿ ಹಾರಿದನೋ, ಇದು ಮುಖ್ಯ ಆಗುವಂಥದ್ದು. ಅದರಿಂದಲೇ ನನಗೆ ಕಾನ್ಫಿಡೆನ್ಸ್ ಬರುವಂಥದ್ದು. ಮತ್ತೆ ನಾವು ನೆನ್ಪಿಟ್ಕೊಳ್ಬೇಕು, ಎಷ್ಟೋ ಜನ ಬಹಳ ಕಷ್ಟದಲ್ಲಿ ಮೇಲೆ ಬಂದವರಿದ್ದಾರೆ ಕ್ರೀಡಾಪಟುಗಳು. ಒಂದೇ ಉದಾಹರಣೆ ಕೊಟ್ಟು ಮುಗಿಸ್ತಾ ಇದ್ದೇವೆ. ನೀವು ಕೇಳಿರ್ಬೋದು, ಅರುಣಿಮಾ ಸಿನ್ಹಾ ಅಂತ ಕೇಳಿರ್ಬೋದು. ಅರುಣಿಮಾ ಸಿನ್ಹಾ ಅವರು ಲಕ್ನೋವಿಂದ ಡೆಲ್ಲಿಗೆ ಹೋಗುವಾಗ ಕಳ್ಳರು ಅವಳಲ್ಲಿದ್ದ ಬಂಗಾರವನ್ನು ಕದಿಲಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಚೆನ್ನಾಗಿ ಏಟು ಕೊಟ್ಟದ್ರಿಂದ ಅವಳನ್ನು ಟ್ರೈನಿಂದ ಹೊರಗೆ ಅವರು ದೂಡಿ ಅವಳ ಕಾಲಿನ ಮೇಲೆ ಟ್ರೈನ್ ಹೋಗಿ ಕೂಡ ಅವಳು ವಾಲಿಬಾಲ್ ಪ್ಲೇಯರ್, ಅವರು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಅವಳ ಕೆರಿಯರ್ ಕಟ್ ಆಯ್ತು. ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಇದ್ದು ಕೆರಿಯರ್ ಕಟ್ ಆಯ್ತು. ಯಾಕಂದ್ರೆ ಅವಳ ಕಾಲುಗಳನ್ನ ಕಳ್ಕೊಂಡ್ಲು, ಟ್ರೈನ್ ಕಾಲಿನ ಮೇಲೆ ಹೋದ್ರಿಂದ ಕಾಲು ಕಳ್ಕೊಂಡ್ಲು. ಆದ್ರೂ ಅವಳ ಆಸ್ಪತ್ರೆಯಲ್ಲಿ ಒಂದು ತೀರ್ಮಾನ ಮಾಡಿದ್ಲು, ಏನಂದ್ರೆ ನಾನು ಮೌಂಟ್ ಎವರೆಸ್ಟ್ ಅನ್ನು ಹತ್ತುತ್ತೇನೆ ಅಂತ ಒಂದು ತೀರ್ಮಾನ ಮಾಡಿದ್ಲು. ಅವಳು ಆ ತೀರ್ಮಾನ ಮಾಡಿ ಭಾರತದ ಪ್ರಪ್ರಥಮ ಮಹಿಳೆ, ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ ಪ್ರಪ್ರಥಮ ಮಹಿಳೆ ಬಚೇಂದ್ರಿ ಪಾಲ್ ಅಂತ, ಅವಳನ್ನು ಕಾಂಟ್ಯಾಕ್ಟ್ ಮಾಡಿ ಅವಳಿಂದ ಟ್ರೈನಿಂಗ್ ತಗೊಂಡು ಅವಳು ಭೂಲೋಕದ ಎಲ್ಲಾ ಪರ್ವತಗಳನ್ನು ಹತ್ತಿದ್ದಾಳೆ. ಮೌಂಟ್ ಎವರೆಸ್ಟ್ ಇಂದ ಪ್ರಾರಂಭಗೊಂಡು ಅಂಟಾರ್ಕ್ಟಿಕಾದಲ್ಲಿ ಕೂಡ ಹೋಗಿ ಅಲ್ಲಿದ್ದ ಹೈಯೆಸ್ಟ್ ಮೌಂಟೇನ್ ಕೂಡ ಹತ್ತಿ ಬಂದ ಕೀರ್ತಿ ಅರುಣಿಮಾ ಸಿನ್ಹಾ ಅವರು. ಅಂದ್ರೆ ಕಳ್ಕೊಂಡ್ರು ಕೂಡ ನಾನು ಇದನ್ನು ಮಾಡ್ತೇನೆ ಅಂತ ಒಂದು ಛಲ, ಒಂದು ಧ್ಯೇಯ ಅವಳಲ್ಲಿ ಇರುವಂತದ್ದು. ಇದು ನಮಗೆಲ್ಲರಿಗೂ ಒಂದು ಸ್ಫೂರ್ತಿ ಕೊಡುವಂಥದ್ದು. ಆ ಸ್ಫೂರ್ತಿ ನಿಮಗೆ ಇವತ್ತು ಸ್ಫೂರ್ತಿದಾಯಕ ಆಗ್ಲಿ. ಮತ್ತೆ ನೀವು ಚೆನ್ನಾಗಿ ಭಾಗವಹಿಸಿ, ಚೆನ್ನಾಗಿ ಇಲ್ಲಿ ಒಳ್ಳೆಯದಾಗಿ ಒಂದು ಭಾಗವಹಿಸಲಂತ ಆಗ್ಲಿ ಅಂತ ಹೇಳುತ್ತಾ ನಿಮಗೆಲ್ಲರೂ ಶುಭವಾಗ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ ವಹಿಸಿಕೊಂಡಾಗ ಅದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತು ಬಹಳ ಅರ್ಥಪೂರ್ಣವಾಗಿ ನೆರವೇರಿಸಿಕೊಂಡು ಬರಲಿಕ್ಕೆ ಕಾರಣಕರ್ತರಂಥ ಈ ಸಂಸ್ಥೆಯ ಸ್ಥಾಪಕರಾದಂಥ ರವೀಂದ್ರ ಸರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲರ ಹೆಸರು ಹೇಳೋದಿಲ್ಲ, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯೆ ಅಂತ ಧನಲಕ್ಷ್ಮಿ ಮೇಡಮ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಹಾಗೂ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳೇ, ಅದೇ ರೀತಿ ಎಲ್ಲ ಶಿಕ್ಷಕರೇ, ದೈಹಿಕ ಶಿಕ್ಷಕರೇ ಹಾಗೂ ಕ್ರೀಡಾಪಟುಗಳೇ, ನಾನು ಹೆಚ್ಚೇನು ಮಾತಾಡೋದಿಲ್ಲ. ಈಗಾಗಲೇ ನಿನ್ನೆ ಕೂಡ ಪ್ರಾಥಮಿಕ ವಿದ್ಯಾರ್ಥಿಗಳ ಈ ಒಂದು ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸಿ ಮಾತಾಡಿದ್ದೀನಿ. ನಮ್ಮ ದೈಹಿಕ ಶಿಕ್ಷಕರು ಪ್ರತಿಯೊಂದು ಸ್ಕೂಲ್ನಲ್ಲಿ ಕೂಡ ಅಗತ್ಯ ಇದೆ. ನಾವು ಪಾಠ ಚಟುವಟಿಕೆ ಜೊತೆಗಳೇ ಪಾಠೇತರ ಚಟುವಟಿಕೆಯಾದಂಥ ದೈಹಿಕ ಶಿಕ್ಷಣ ಮತ್ತು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಧನಲಕ್ಷ್ಮಿ ಮೇಡಮ್ ಹೇಳಿದಾಗೆ ಕೇವಲ ವಿದ್ಯಾಭ್ಯಾಸದಲ್ಲಿ ಮುಂದೆ ಇದ್ದವರಿಗೆ ಕೇವಲ ಅವಕಾಶ ಅಲ್ಲದೆ, ನಾವು ಯಾವತ್ತು ಗ್ರೌಂಡಲ್ಲಿ ಒದ್ದಾಡಿ ಕಷ್ಟಪಟ್ಟು ಮೇಲೆ ಬಂದು ಪ್ರಶಸ್ತಿಯನ್ನು ಪಡೆದಾಗ ಅವರಿಗೂ ಕೂಡ ವಿವಿಧ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಕೂಡ ಸರ್ಕಾರಗಳು ಈಗಾಗಲೇ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಕೇವಲ ಶಿಕ್ಷಣ, ಪಠ್ಯೇತರ ಶಿಕ್ಷಣಗಳು ಕೂಡ ಬಹಳ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ, ತಾವೆಲ್ಲರೂ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಇಲ್ಲಿ ಕಾತುರರಾಗಿದ್ದೀರಾ. ಆದ್ದರಿಂದ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ. ನಿಮ್ಮ ಶಾಲೆಗೆ ಈ ಒಂದು ಕ್ರೀಡಾಕೂಟದ ಮುಖಾಂತರ ನಮ್ಮ ಹೋಬಳಿಗೆ, ನಮ್ಮ ಶಾಲೆಗೆ ಕೀರ್ತಿ ತರುವ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತರುವಂಥ ವಿದ್ಯಾರ್ಥಿಗಳು ಆಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಇಲ್ಲಿ ಕರೆದು ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ, ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಿರುವ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರಿಗೂ, ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ, ಆ ಸಂಸ್ಥೆಯ ಶಿಕ್ಷಕೇತರ ಬಂಧುಗಳಿಗೂ ಹಾಗೂ ವಿದ್ಯಾರ್ಥಿನಿಯರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳಲ್ಲೇ ನನ್ನ ಒಂದು ಮನವಿ ಅಂತಂದ್ರೆ, ತಾವೆಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ. ನೀವು ಭಾಗವಹಿಸಿರುವುದೇ ನಿಮ್ಮ ದೊಡ್ಡ ಸಾಧನೆ ಅಂತ ನೀವು ತಿಳ್ಕೊಳ್ಳಿ. ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನದ ಬಗ್ಗೆ ಮಾತ್ರ ಯೋಚನೆ ಮಾಡದೆ ಭಾಗವಹಿಸಿ ನಿಮ್ಮ ದೈಹಿಕ ಸಾಮರ್ಥ್ಯದ ಬಗ್ಗೆ ನೀವು ಹೆಚ್ಚು ಗಮನವನ್ನು ತೋರಿಸಿ. ನಿಮ್ಮ ಭಾಗವಹಿಸುವಿಕೆ ಈ ಒಂದು ಸ್ಪರ್ಧೆಗೆ ಮಾತ್ರ ಮೀಸಲಾಗಿಡದೆ ಮುಂದಿನ ದಿನಗಳಲ್ಲೂ ಕೂಡ ನೀವು ದೈಹಿಕ ಸಾಮರ್ಥ್ಯವನ್ನು ಬೆಳೆಸುವ ದೃಷ್ಟಿಯಿಂದ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ದಿನನಿತ್ಯ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ
ಮುಂದಿನ ದಿನಗಳಲ್ಲಿ ಅದರ ಪ್ರಯೋಜನವನ್ನು ನೀವು ಪಡ್ಕೊಳ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಹಲವಾರು ವರ್ಷಗಳಿಂದ ಈ ಒಂದು ಕ್ರೀಡಾಕೂಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ನಾನು ಗಮನಿಸಿದ ಹಾಗೆ ಈಗಾಗಲೇ ಬಹಳಷ್ಟು ಬದಲಾವಣೆಗಳನ್ನು ನಾನು ಈ ಕ್ರೀಡಾಕೂಟದಲ್ಲಿ ಕೂಡ ನೋಡಿದ್ದೇನೆ. ಅದರಲ್ಲಿ ಹೆಚ್ಚಿನ ಸಂಸ್ಥೆಗಳು ಈ ಬಾರಿ ಯೂನಿಫಾರ್ಮ್ ಅಲ್ಲಿ ಮಾರ್ಚ್ ಪಾಸ್ಟ್ ಮಾಡಿದ್ದನ್ನು ಕೂಡ ನಾನು ನೋಡಿದ್ದೇನೆ. ಉತ್ತಮ ಬೆಳವಣಿಗೆ. ಹಿಂದೆ ಬಹಳಷ್ಟು ಕಡಿಮೆ ಇತ್ತು, ಈಗ ಬಹಳಷ್ಟು ಬೆಳವಣಿಗೆಯನ್ನು ನೋಡಿದ್ದೇನೆ. ಹಾಗೆ ನನ್ನ ಆತ್ಮೀಯ ಮಿತ್ರರಾದ ದೈಹಿಕ ಶಿಕ್ಷಕರಲ್ಲಿ ಕೂಡ ನನ್ನ ಒಂದು ಮನವಿ ಅಂತಂದ್ರೆ, ಈ ಒಂದು ಕ್ರೀಡಾಕೂಟಗಳನ್ನು ಇನ್ನೂ ಕೂಡ ಸ್ವಲ್ಪ ಪ್ರೊಫೆಷನಲ್ ವೇಯಲ್ಲಿ ನೀವು ಸಂಘಟಿಸಬೇಕು ಅಂತ ನನ್ನ ಮನವಿ. ಸ್ವಲ್ಪ ಪ್ರೊಫೆಷನಲ್ ಟಚ್ ಇರಲಿ, ಅಪ್ರೋಚ್ ಇರಲಿ, ಸ್ವಲ್ಪ ವೃತ್ತಿಪರತೆ ಬಂದ್ರೆ ಕ್ರೀಡಾಪಟುಗಳಿಗೆ ಇನ್ನೂ ಕೂಡ ಒಳ್ಳೆಯ ಪ್ರೋತ್ಸಾಹ ದೊರೀತದೆ ಅಂತ ನನ್ನ ಒಂದು ಆಶಾಭಾವನೆ. ಸೊ ಹಾಗೆ ನನ್ನ ಮಿತ್ರರಾದ ಶ್ರೀಯುತ ವಿಷ್ಣು ಹೆಬ್ಬಾರ್ ಅವರಲ್ಲಿ ಕೂಡ ನನ್ನ ಒಂದು ಕಳಕಳಿಯ ಮನವಿ. ವಿಷ್ಣು ಹೆಬ್ಬಾರ್ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಸಾಧಿಸ್ಲಿಕ್ಕೆ ಆಗ್ತದೆ. ಅವರು ಈಗಾಗಲೇ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೇನೆ. ಶಾಲಾ ಮಟ್ಟದಲ್ಲಿ ಬಹಳಷ್ಟು ಕ್ರೀಡಾ ಕ್ಷೇತ್ರವನ್ನು ಒಂದು ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಈಗಾಗಲೇ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕೆಲವು ಫ್ಲಾಗ್ ಬ್ಯಾರರ್ಸ್ ಇದ್ದಾರೆ, ಅವ್ರ ಕೈಯಲ್ಲಿರೋ ಫ್ಲಾಗ್ಸ್ ಯಾವ್ದು ಸ್ಟಿಕ್ ಏನಿದೆ ನೋಡಿ, ಅದರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗ್ತದೆ. ಅದನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾವು ಫಾಲೋ ಮಾಡಬೇಕಾಗ್ತದೆ. ಮತ್ತೆ ಇಂಥ ಒಂದು ಉದಾಹರಣೆ. ಹಾಗೆ ಕ್ರೀಡಾ ಚಟುವಟಿಕೆ ಕೂಡ ಶಾಲಾ ಮಟ್ಟದಲ್ಲಿ ಥ್ರೂಔಟ್ ಇಯರ್ ಇರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಈಗ ಒಂದು ಅಕ್ಟೋಬರ್ ಮುಗಿದ್ಮೇಲೆ ಆಲ್ಮೋಸ್ಟ್ ಎಲ್ಲ ಕ್ರೀಡಾ ಸ್ಪರ್ಧಾಕೂಟಗಳು ಮುಗಿತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದನ್ನು ಏನಾದರೂ ಒಂದು ಮಾರ್ಚ್ವರೆಗೆ ಅಥವಾ ಫೆಬ್ರವರಿವರೆಗೆ ಎಕ್ಸ್ಟೆಂಡ್ ಮಾಡುವಾಗೆ ಪ್ರತಿ ತಿಂಗಳು ಒಂದು 2-3 ಕ್ರೀಡಾ ಚಟುವಟಿಕೆಗಳು ನಡೀತಾ ಇರಲಿ, ವರ್ಷ ಪೂರ್ತಿ ಅದು ನಡೀಲಿ. ಖಂಡಿತವಾಗಿಯೂ ನಮ್ಮ ಕ್ರೀಡಾ ಕ್ಷೇತ್ರ ಇನ್ನಷ್ಟು ಬೆಳವಣಿಗೆಯನ್ನು ನಾವು ಕಾಣ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಅವಕಾಶಕ್ಕಾಗಿ ಒಂದು ದಿವಸ ನಾನು ಮಾತನಾಡುತ್ತೇನೆ. ಹೋಬಳಿ ಮಟ್ಟದ 43 ಪ್ರೌಢಶಾಲೆಗಳ ಹೆಚ್ಚಿನ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಾಗಿ ಈ ಮೈದಾನದಲ್ಲಿ ಇರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರೇ, ಶಾಲಾ ಶಿಕ್ಷಕರೇ, ಇದರಲ್ಲಿ ಸಹಕರಿಸುತ್ತಿರುವಂತ ಎಲ್ಲ ಗೌರವಾನ್ವಿತರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನನ್ನ ಪ್ರೀತಿಯ ಮಾಧ್ಯಮದ ಮಿತ್ರರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುವಂತ ಎಲ್ಲರನ್ನು ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಶಿಕ್ಷಣ ಇಲಾಖೆಯವರು ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ಈ ಒಂದು ಕ್ರೀಡಾಕೂಟವನ್ನ ನಡೆಸುವಂತಹದ್ದು. ಇದಕ್ಕೆ ಪೂರ್ತಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಎಲ್ಲ ಗೌರವಾನ್ವಿತ ಶಿಕ್ಷಕರು ಬಹಳ ಉತ್ತಮ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟದ್ರಿಂದ ಈ ಒಂದು ಕಾರ್ಯಕ್ರಮವನ್ನ ನಮಗೆ ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ಮತ್ತು ನನ್ನ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತಾ, ವಿದ್ಯಾರ್ಥಿಗಳೇ, ನಿಮ್ಮ ಗಮನಕ್ಕೆ ಬಹಳ ಮುಖ್ಯವಾದಂತಹ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಶಿಕ್ಷಣ ಕಲಿಕೆಯ ಒಂದು ವ್ಯವಸ್ಥೆಯಲ್ಲಿ ಕ್ರೀಡಾಕೂಟ, ಈ ಕ್ರೀಡಾ ಸ್ಪರ್ಧೆ ಇರಬಹುದು ಇದರಲ್ಲಿ, ಅಥವಾ ನಮ್ಮ ಆದ ಅತಿಥಿಗಳೆಲ್ಲರೂ ಕೂಡ ಬಹಳ ನಮ್ಮ ಧನಲಕ್ಷ್ಮಿ ಗಟ್ಟಿ ಅವರು, ರವಿಶಂಕರ್ ಅವರವರು, ನಜರ್ಸಪಟ್ಟವರು ಅವರು, ಕಿಶೋರ್ ಕುಮಾರ್ ಅವರು ಎಲ್ಲರೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಪಠ್ಯದ ಜೊತೆ ಈ ಪಠ್ಯೇತರ ಚಟುವಟಿಕೆಯಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಾಗ ಮುಂದಿನ ದಿನಗಳಲ್ಲಿ ನೀವು ಸಮಾಜದಲ್ಲಿ ಒಂದು ಉತ್ತಮ ಆ ಸಮಾಜಕ್ಕೆ ನಾಯಕತ್ವವನ್ನು ಕೊಡುವಂತಹದ್ದು, ಅಥವಾ ಆ ಸಮಾಜದ ಒಂದು ಸತ್ಪ್ರಜೆಯಾಗಿ ಮುಂದಿನ ದಿನಗಳಲ್ಲಿ ಬಾಳಿ ಬದುಕುವಂತಹ ಈ ವಿದ್ಯಾರ್ಥಿಗಳು, ನಿಮ್ಮಲ್ಲಿ ಮಹತ್ತರವಾದ ಜವಾಬ್ದಾರಿ ಇದೆ. ಅಷ್ಟೇ ಜವಾಬ್ದಾರಿ ಕೂಡ ಈ ವಿದ್ಯಾಸಂಸ್ಥೆಗಳನ್ನ ನಡೆಸುವಂತಹ ನಮ್ಮಂತಹ ಆಡಳಿತ ಮಂಡಳಿಯವರು, ನಿಮಗೆ ಶಿಕ್ಷಣವನ್ನ ಕೊಡುವಂತಹ ಶಿಕ್ಷಕರು ಎಲ್ಲರ ಕೂಡ ಜವಾಬ್ದಾರಿ ನಿಮ್ಮನ್ನು ತಯಾರು ಮಾಡುವಲ್ಲಿ ಇದೆ. ಇವತ್ತು ಕ್ರೀಡೆ ಮನುಷ್ಯನಿಗೆ ಅಥವಾ ಅವರ ಮಾನಸಿಕವಾಗಿ, ಬೌದ್ಧಿಕವಾಗಿ ಅಥವಾ ಶಾರೀರಿಕವಾಗಿ ಬಹಳ ಒಂದು ಅತ್ಯುತ್ತಮವಾದಂತಹ, ಅತ್ಯವಶ್ಯಕವಾದಂತಹ ಒಂದು ಕ್ಷೇತ್ರ. ಇವತ್ತು ಎಷ್ಟೋ ಜನ ಕ್ರೀಡಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಶಾಲಾ ಜೀವನದಲ್ಲಿ, ಕಾಲೇಜು ಜೀವನದಲ್ಲಿ, ಮುಂದಿನ ಎಲ್ಲ ಜೀವನದಲ್ಲೂ ಕೂಡ ಆ ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಅದು ಉದ್ಯೋಗಗಳಾಗಿರ್ಬೋದು ಅಥವಾ ಅಧಿಕಾರಿಗಳಿಗಾಗಿರ್ಬೋದು ನೇಮಕವಾಗುವುದನ್ನು ನಾವು ಕಾಣ್ತೇವೆ. ಅಷ್ಟು
ಮಹತ್ವ ಕ್ರೀಡಾ ಕ್ಷೇತ್ರಕ್ಕೆ ಇದೆ. ಇವತ್ತು ತುಂಬಾ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆಗಳಿಂದ ಬಂದಂತಹ ವಿದ್ಯಾರ್ಥಿಗಳು ನೀವೇನಿದ್ದೀರಿ ಆಗುವಂತ ಎಲ್ಲ ವಿಭಾಗಗಳಲ್ಲಿ ಬಹಳ ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಆ ಕ್ರೀಡಾ ಕ್ಷೇತ್ರದ ಏನು ಪ್ರಮಾಣ ವಚನ ಬೋಧಿಸಿದ್ದಾರೆ ಅದಕ್ಕೆ ಅನುಗುಣವಾಗಿ ನೀವು ಸ್ಪರ್ಧೆಯನ್ನ ಮಾಡಿದಾಗ ಖಂಡಿತವಾಗಿಯೂ ಇದರಲ್ಲಿ ಜಯಗಳಿಸಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಭಾಗವಹಿಸಿದ ವಿದ್ಯಾರ್ಥಿಗಳ ಅಭಿನಂದನೆ ಸಲ್ಲಿಸುತ್ತಾ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ನೀವೆಲ್ಲರೂ ಕೂಡ ನೀವು ಕಲಿಯುವಂತಹ ಆ ಏನು ವಿದ್ಯಾಸಂಸ್ಥೆ ಇದೆ ಅಥವಾ ನಿಮಗೆ ಕಲಿಸಿದಂತ ಯಾವ ಶಿಕ್ಷಕರಿದ್ದಾರೆ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗಳಿಗೆ ನಮ್ಮ ಇಡೀ ನಮ್ಮನ್ನ ಹೆತ್ತು ಸಾಕಿ ಸಲಹಿದಂತಹ ತಂದೆ ತಾಯಿಗಳು ಅವರಿಗೆ ಗೌರವ ಕೊಡುವಂತ ಕೆಲಸ, ಆ ಶಿಕ್ಷಕರಿಗೆ ಗೌರವ ಕೊಡುವಂತ ಕೆಲಸ, ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ನಾಗರಿಕನಾಗಿ ಈ ಸಮಾಜದಲ್ಲಿ ಬದುಕಿದಾಗ ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಅದೆಲ್ಲವೂ ಕೂಡ ಆ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಕೆಲಸವನ್ನ ಮಾಡಬೇಕಾಗಿದೆ. ಯಾವುದೇ ಒಂದು ಕೆಲಸವನ್ನ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ಆ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೆಯುವಂಥದ್ದನ್ನು ನಾವು ಕಾಣ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ನಡೆಯುತ್ತಿರುವಂತಹ ಎಲ್ಲ ಆ ಕ್ರೀಡಾ ವಿಭಾಗಗಳಿಗೆ ನೀವೇನು ಸ್ಪರ್ಧೆಯನ್ನು ಮಾಡ್ತೀರಿ ನಿಮಗೆಲ್ಲರಿಗೂ ಕೂಡ ಶುಭ ಆಗಲಿ. ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಿಕ್ಷಣ ಇಲಾಖೆಯ ಗೌರವಾನ್ವಿತರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಭಾಗವಹಿಸುವಂತಹ ನಿಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ ಅವಕಾಶಕ್ಕೆ ಹೊಂದಿಸುತ್ತಾ ಒಂದು ಕೂಟದ ಸಮಾರಂಭ ಸಭೆಯ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ. ಈ ಸಭೆಯಲ್ಲಿ ದೀಪ ಬೆಳಗಿಸಿರುವ ಕೋಶಾಧಿಕಾರಿ ರತ್ನ ಎಜುಕೇಶನ್ ಟ್ರಸ್ಟ್ ದೇರಳಕಟ್ಟೆ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇವತ್ತಿನ ಈ ಸಭೆಯಲ್ಲಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ರೊಟೇರಿಯನ್ ಡಾಕ್ಟರ್ ರವಿಶಂಕರ್ ರಾವ್ ಅಧ್ಯಕ್ಷರು ರೋಟರಿ ಕ್ಲಬ್ ದೇರಳಕಟ್ಟೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೀಪವನ್ನು ಸ್ವೀಕರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಕಿಶೋರ್ ಕುಮಾರ್ ನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಮೋಹನ್ ಶಿರ್ಲಾಲ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ಗ್ರೇಡ್ 2 ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ಗಣೇಶ್ ಕುಲಾಲ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮತ್ತು ನಮಗೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ದೈಹಿಕ ಶಿಕ್ಷಕರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಬ್ಯಾಂಡ್ ಸೆಟ್ ಅನ್ನು ಒದಗಿಸಿದಂತಹ ನೀನಾ ಮತ್ತು ತಂಡ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅದೇ ರೀತಿ 17ರ ವಯೋಮಿತಿಯ ಬಾಲಕಿಯರ ವಿಭಾಗದ ಎತ್ತರ ಜಿಗಿತ ಸ್ಪರ್ಧೆಗೆ ಇದು ಪ್ರಥಮ ಕರೆ. ಪ್ರಥಮ ಕರೆಯನ್ನು ಕೊಡ್ತೇವೆ. 17 ವರ್ಷ ಯುವತಿಯಲ್ಲಿನ ಬಾಲಕಿಯರ ವಿದ್ಯಾರ್ಥಿ ಸ್ಪರ್ಧೆ 17 ವರ್ಷ ಯುವತಿಯಲ್ಲಿನ ಇಟ್ ಇಸ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ 17 ಗರ್ಲ್ಸ್ ಶಾರ್ಟ್ ಪುಟ್. Athletes, on your mark. Lane number 1, disqualified. Athletes, on your mark. Practically.
ನೋಡಿ, ಎಲ್ಲ ಕ್ರೀಡಾಪಟುಗಳಲ್ಲಿ ಏಕಕಾಲದಲ್ಲಿ ಎಸೆತ, ಜಿಗಿತ ಮತ್ತು ಟ್ರ್ಯಾಕ್ ಇವೆಂಟ್ಸ್ ನಡೆಯೋದ್ರಿಂದ ನಿಮ್ಮ ಸ್ಪರ್ಧೆ ಎಲ್ಲೆಲ್ಲಿ ಆರಂಭವಾಗ್ತದೆ ಅಲ್ಲಿ ತಾವು ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕು. ಮತ್ತೆ ನಾನು ಹೋಗಲಿಲ್ಲ, ಸ್ಪರ್ಧೆ ಮುಗಿತು, ನನಗೆ ಚಾನ್ಸ್ ನೋ. ಎರಡನೇ ಹೇಳಿ. ಹದಿನಾಲ್ಕರ ವಯೋಮಿತಿಯ ಬಾಲಕರ ವಿಭಾಗದ ಚಕ್ರ ಎಸೆತ ಮತ್ತು 14ರ ವಯೋಮಿತಿಯ ಬಾಲಕರ ವಿಭಾಗದ ಚಕ್ರ ಎಸೆತ ಎರಡು ಸ್ಪರ್ಧೆಗಳಿಗೂ ಗುಡ್ ಸ್ಟಾರ್ಟ್. ಥರ್ಡ್ ಹಿಟ್ಸ್. ನಡೀತಾ ಇದೆ. ಮಧ್ಯದಲ್ಲಿ ಯಾರು ಕೂಡ ಆಚೆ ಜಿಗಿತಾ ಇತ್ತಾ? 2 ಫಿನಿಶ. ಈಗ ನಾನು ಅದಕ್ಕೆ ಕಾಲ್ ಕೊಟ್ಟಿದ್ದೆ ಸರ್. ವೇದಿಕೆಯ ಎಡಭಾಗದ ಮೂಲೆಯಲ್ಲಿ ಉದ್ದ ಜಿಗಿತ ಸ್ಪರ್ಧೆ 14ರ ವಯೋಮಿತಿಯ ಬಾಲಕಿಯರಿಗಾಗಿ ನಡೀತಾ ಇದೆ. ನೋಡಿ, ಆಫೀಷಿಯಲ್ ಸರ್, ಅಲ್ಲಿ ಜಿಗಿತಕ್ಕೆ ಎಷ್ಟು ಕ್ಯಾಪ್ ಬೇಕು ಹೇಳಬೇಕು, ಎಸೆತಕ್ಕೆ ಕ್ಯಾಪ್, ಟ್ರ್ಯಾಕಿಗೆ ಎಷ್ಟು ಕ್ಯಾಪ್ ಬೇಕು ಹೇಳಿ ಇಲ್ಲಿ ವಾಲಂಟಿಯರ್ಸ್ ಕಳ್ಸ್ಕೊಡಿ. 14ರ ವಯೋಮಿತಿಯ ಬಾಲಕರ ವಿಭಾಗದ ಗುಂಡೆಸೆತ ಮತ್ತು 14ರ ವಯೋಮಿತಿಯ ಬಾಲಕಿಯರ ವಿಭಾಗದ ಚಕ್ರ ಎಸೆತ ಸ್ಪರ್ಧೆಗಳಿಗೆ ನೀಡ್ತಾ ಇದೆ. ಕೆಲಸ ಮಾಡಿ. ಬರ್ತಾರೆ ವಾಲಂಟಿಯರ್ಸ್ ಬರ್ತಾರೆ, ನಿಮ್ಮಷ್ಟಕ್ಕೆ ನಿಮ್ಮ ಕಾರ್ಯವನ್ನು ನಿರ್ವಹಿಸಿ. ಹಲೋ, ಚಕ್ರ ಕಾಲ್ ಮಾಡಿದ್ದೀವಿ. ನೋಡಿ, ನಿಮ್ಮೆಲ್ಲರ ಗಮನಕ್ಕೆ ಗುಂಡೆಸೆತವನ್ನ ಸರ್ 100 ಮೀಟರ್ ಆದಷ್ಟು ಮಕ್ಕಳಿಗೆ ಇಳ್ಕೊಳ್ಳಿ ಸರ್. ಈಗ ಮಳೆ ಘಟನೆ ಚಳಿಯೆಲ್ಲ ಆಗಿದೆ, ಸ್ವಲ್ಪ ಎಕ್ಸಸ್ ಕೊಡಬೇಕು ಅಂತೇಳಿ ಎಲ್ಲರ ಒಂದು ಅನಿಸಿಕೆ. ಆದಷ್ಟು ಫಲಿತಾಂಶ ಪಟ್ಟಿಯನ್ನು ಕೂಡ ಬರೆದು ಕಳಿಸಬೇಕು. ಕೆಳಗಡೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಸ್ಥಾನ ತನಕ ಕೆಳಗಡೆ ವಿದ್ಯಾರ್ಥಿಯ ಹೆಸರು ಫಲಿತಾಂಶ ಪಟ್ಟಿಯಲ್ಲಿ ಬರೆದು ಕಳಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಕೆಳಗಡೆ ಎಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ತುಕಾರಾಮ್ ಮೊಳಾಲ್, ಶ್ರೀಯುತ ಉರ್ಬನ್ ಮಸ್ತರ್ ಸರ್ ಹಾಗೂ ಶ್ರೀಯುತ ಲೋಕನಾಥ್ ರೈಗಳು ಆಗಮಿಸಿದ್ದಾರೆ. ಅವರಿಗೆ ಸಂಘಟನೆ ಕುಮುರಿದ ಸ್ವಾಗತವನ್ನು. ಪ್ರಥಮ ಸ್ಥಾನವನ್ನು ಪಡೆದ ಪ್ರೀತೇಶ್ ಕಾರ್ಮೆಲ್ ಪ್ರೌಢಶಾಲೆ ಕೋಟಕರು, ದ್ವಿತೀಯ ಸ್ಥಾನವನ್ನು ಪಡೆದಂತ ಮನ್ವಿತ್, ಪ್ರಥಮ ಸ್ಥಾನ ಪಡೆದ ಪ್ರೀತೇಶಿಗೆ ಚಿನ್ನದ ಪದಕ, ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ ನಮ್ಮ ರತ್ನಾವತಿ ಅಕ್ಕ ಅವರಿಂದ.
ವೇಣುಗೋಪಾಲ್ ಅವರಿಂದ ಯುವ ಉದ್ಯಮಿಗಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಂತ ವೇಣುಗೋಪಾಲ್ ಅವರಿಂದ ಶಾಲೆ ದೇರ್ಲಕಟ್ಟೆ ಇವನು ಕೂಡ ಬೆಳ್ಳಿ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಸೆಲ್ಯೂಟ್ ಅಥ್ಲೀಟ್ಸ್. ಓಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಂತ ವಿಜೇತರನ್ನು ಗೌರವಿಸುವಂತ ಕಾರ್ಯಕ್ರಮ. ಪ್ರಥಮ ಸ್ಥಾನ ಪಡೆದ ಕುಮಾರ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಂದ. ದ್ವಿತೀಯ ಸ್ಥಾನವನ್ನು ಪಡೆದ ಇಸ್ಮಾಯಿಲ್ ಅಮೀನ್ ಸಾಬ್ ಸಂತ ಸಬಾಸ್ಟಿನ್ ಸರ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಉಳ್ಳಾಲ ಇವನಿಗೆ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು ವಿದ್ಯಾರತ್ನ ಸಮೂಹ ಸಂಸ್ಥೆಗಳು. ಅಬ್ಬಾಸ್ ನಿಶಾಲ್ ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚ್ಚಿಲ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರದೊಂದಿಗೆ ಗೌರವಾರ್ಪಣೆ ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿಂದ. ಅಥ್ಲೀಟ್ಸ್ ಅಟೆನ್ಷನ್. ಎಲ್ಲ ನಿಂತ್ಕೊಳ್ಳಿ, ನೇರ ನಿಂತ್ಕೊಳ್ಳಿ.